ಎಲ್ಲರ ಕಲಾವಿದರನ್ನು ಸೇರಿಸ್ಕೊಂಡು ವಾದಿರಾಜ್ ವಾಲಗ ಮಂಡಳಿ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರವನ್ನು ಇವತ್ತು ಪ್ರಾರಂಭಿಸಿ 50 ದಿವಸದಲ್ಲಿ ಮುಗಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಿಶಿಷ್ಟವಾಗಿ ಹಾಸ್ಯಮಯವಾದಂಥ ಈ ಚಿತ್ರಕಥೆಯಲ್ಲಿ ಪ್ರಮುಖ ಕಲಾವಿದರು ವಿಶೇಷವಾದಂಥ ಆಕರ್ಷಣೀಯವಾದ ಪಾತ್ರಗಳನ್ನು ಭಾಗವಹಿಸಿ ಹೊಸ ಒಂದು ಪ್ರಯೋಗವನ್ನು ಮಾಡಿ ವಾದಿರಾಜ ವಾಲಗ ಮಂಡಳಿ ಎನ್ನುವಂಥ ಒಂದು ಹೆಸರಿನ ಚಲನಚಿತ್ರವನ್ನು ಈಗಾಗಲೇ 50 ದಿವಸದಲ್ಲಿ ಚಿತ್ರೀಕರಣಗೊಳಿಸಿ ಮುಗಿಸಿದ್ದಾರೆ. ಇನ್ನು ಮುಂದೆ ಅದರ ಕೆಲವೊಂದು ಕೆಲಸಗಳು ಬಾಕಿ ಇದೆ. ಇದರಲ್ಲಿ ಮುಖ್ಯವಾಗಿ ಹೊರರೂಪಂ ಹಾಡಿನ ಖ್ಯಾತಿಯ ಶಶಿಧರಾಜ್ ಕೌರ್ರವರು ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ. ಅವರು ಚಿತ್ರಕಥೆ ಹಾಗೂ ಸಂಭಾಷಣೆ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರು ಈ ಸಿನಿಮಾವನ್ನು 50 ದಿವಸಗಳ ಕಾಲ ಚಿತ್ರೀಕರಣಗೊಳಿಸಿ 2 ಹಂತಗಳಲ್ಲಿ ಮುಗಿಸಿದ್ದಾರೆ. ಈಗ ಸಂಗೀತ ಮತ್ತು ಡಬ್ಬಿಂಗ್ ಕೆಲಸಗಳಲ್ಲಿ ಅವರು ನಿರತರಾಗಿದ್ದಾರೆ. ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಒಂದು ಸಲ ಎದ್ದು ಅವ್ರಿಗೆ ಮುಖ ತೋರಿಸ್ಬಿಡಿ, ಅವ್ರಿಗೆ ಗೊತ್ತಾಗಬೇಕಲ್ಲ. ಅದೇ ರೀತಿಯಾಗಿ ನಮ್ಮ ಈ ಚಿತ್ರಕಥೆ ಬಂದು ಹೇಳಿದಾಗ ನನಗೂ ಖುಷಿಯಾಯಿತು. ನಮ್ಮ ಕರಾವಳಿ ಕರ್ನಾಟಕದ ಜನರಿಗೆ, ಕಲಾವಿದರಿಗೆ ಒಂದು ಅವಕಾಶ ಕೊಡುವ ಅನ್ನುವಂಥ ದೃಷ್ಟಿಕೋನದಿಂದ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕೂಡ ಒಪ್ಪಿಗೆ ನೀಡಿದ್ದೇವೆ. ಈ ಚಿತ್ರವು ಹಾಸ್ಯ, ಭಾವನಾತ್ಮಕ ಅಂಶಗಳು ಹಾಗೂ ಸಾಮಾಜಿಕ ಹಿನ್ನೆಲೆ ಒಟ್ಟುಗೂಡಿಸಿ ಮನೋರಂಜನೆ ಪ್ಯಾಕೇಜ್ ಆಗಿದ್ದು ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವವನ್ನು ನೀಡಲಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಮತ್ತು ಕುಟುಂಬ ಸಮೇತ ನೋಡಬಹುದಂಥ ಒಂದು ಸಮಯ ಕಳೆಯುವ ಒಂದು ಹಾಸ್ಯಮಯ ಸಿನಿಮಾ ಆಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ಸಿನಿಮಾವನ್ನು ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಮಾಡುವ ಯೋಚನೆಯನ್ನು ಕೂಡ ಇವರೆಲ್ಲರೂ ಹಾಕ್ಕೊಂಡಿದ್ದಾರೆ. ಅಂದರೆ ಜನರ ಸಹಕಾರ ಬಂದಾಗ ಅವರು ಅದನ್ನು ಎಲ್ಲ ಭಾಷೆಗಳಲ್ಲಿ ಸ್ಥಳಾಂತರಿಸಿ ಆ ಭಾಷೆಗೆ ಎಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಚಿತ್ರದಲ್ಲಿ ಕರಾವಳಿಯ ಪ್ರತಿಭಾವಂತ ಹಾಗೂ ಜನಪ್ರಿಯ ಕಲಾವಿದರ ಸಮೂಹವೇ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಗುಂಡು ಮಾಮು ಖ್ಯಾತಿಯ ನವೀನ್ ಪಡೀಲ್ರವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ತಮ್ಮ ವಿಶೇಷ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಮನೋರಂಜಿಸಲಿದ್ದಾರೆ. ಪ್ರಸ್ತುತ ಬಹು ಬೇಡಿಕೆಯಲ್ಲಿರುವ ಪ್ರಕಾಶ್ ತುಮಿನಾಡ್, ಮಹಿಮ್ ರಾಮದಾಸ್, ದೀಪಕ್ ರೈ ಪಾಣಾಜೆ ಹಾಗೂ ಪುಷ್ಪರಾಜ್ ಬಳ್ಳಾರ್ ಹಾಗೂ ವಿಭಿನ್ನ ಪಾತ್ರಗಳ ಹಾಸ್ಯದ ಹೊನ್ನಲನ್ನು ಹರಿಸಲಿದ್ದಾರೆ. ಅರ್ಜುನ್ ವೇದಾಂತ್ ಅರ್ಥವ್ ಪ್ರಕಾಶ್ ನಾಯಕರಾಗಿ ಅಭಿನಯಿಸಿದ್ದು, ತನ್ವೀರಾವ್ ಮತ್ತು ವೆನ್ಯಾ ರೈ ನಾಯಕರಾಗಿ ಚಿತ್ರಕ್ಕೆ ಗ್ಲಾಮರ್ ಜೊತೆಗೆ ಭಾವನಾತ್ಮಕವಾದಂಥ ಸ್ಪರ್ಶವನ್ನು ನೀಡಿದ್ದಾರೆ. ಇದಲ್ಲದೆ ಲಕ್ಷ್ಮಣ್ ಮಲ್ಲೂರು, ಗೋಪಿನಾಥ್, ಶೋಭರಾಜ್ ಅವರು ಸೇರಿದಂತೆ ಹಲವು ಅನುಭವಿ ನಟರು ಇದರಲ್ಲಿದ್ದಾರೆ. ಈ ಚಿತ್ರಕ್ಕೆ RELF ಅನ್ನುವಂಥ ವಿಶೇಷವಾದಂಥ ಕ್ಯಾಮ್ರಾವನ್ನು ಉಪಯೋಗ ಮಾಡಿದ್ದಾರೆ. ಯಾಕೆ ಹೇಳಿದರೆ ಎಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು. ವೆಚ್ಚದ ಬಗ್ಗೆ ಚಿಂತನೆ ಮಾಡಿದೆ ಅವರು ಈ ಕ್ಯಾಮರಾ ಕಾಂತಾರ, ಪೊಗರು ಮೊದಲಾದ ಬಿಗ್ ಬಜೆಟ್ ಸಿನಿಮಾಗಳಿಗೆ ಉಪಯೋಗಿಸಲ್ಪಡುವಂಥ ಕ್ಯಾಮ್ರಾವನ್ನು ಉಪಯೋಗಿಸಿದ್ದಾರೆ. ಸ್ಪಷ್ಟವಾಗಿ ಮೂಡಿಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನು ಉಪಯೋಗಿಸಿದ್ದಾರೆ. ವೆಚ್ಚದ ಬಗ್ಗೆ ಅವರು ನೋಡಿಕೊಳ್ಳಿಲ್ಲ. ತಮಿಳು ಚಿತ್ರದ ಅನುಭವಿ ಛಾಯಾಚಿತ್ರಗಾರ ಎಸ್ ಚಂದ್ರಶೇಖರ್ ಕ್ಯಾಮರಾದಲ್ಲಿ ಕೈಜೋಡಿಸಿದ್ದಾರೆ. ಸವಾರಿ ಚಿತ್ರದ ಮೂಲಕ ಖ್ಯಾತರಾದ ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆ ಮಾಡಿದ್ದು ಈ ಹಾಡುಗಳಿಗೆ ವಿಶೇಷ ರಂಜನೆ ನೀಡಿದ್ದಾರೆ. ಸ್ಟಂಟ್ ಮಾಸ್ಟರ್ ಟೈಗರ್ ಶಿವು ಸಾಹಸದ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದಾರೆ. ಅದೇ ರೀತಿಯಾಗಿ ಸಾಯಿ ವಿಘ್ನೇಶ್, ಮಹಿಮ್ ರಾಮದಾಸ್ ಸೇರಿದಂತೆ ಹಿಂದಿ ಚಿತ್ರರಂಗದ ಪ್ರಮುಖ ಗಾಯಕರು ಕೂಡ ತಮ್ಮ ಧ್ವನಿಯಿಂದ ಹಾಡುಗಳಿಗೆ ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಜಯಪ್ರಕಾಶ್ ತುಂಬೆ ಸಾಂಗ್ ನಿರ್ಮಾಪಕರಾಗಿದ್ದರೆ, ಸಂತೋಷ್ ಶೆಟ್ಟಿ ಕಾರ್ಯನಿರ್ವಾಹಕರಾಗಿ, ರಾಜೇಶ್ ಕುಡ್ಲಾ ಹಾಗೂ ಕಾರ್ತಿಕ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಹಕರಿಸಿದ್ದಾರೆ. ಮತ್ತು
ಈ ಚಿತ್ರದ ನಿರ್ಮಾಪಕ ಜವಾಬ್ದಾರಿಯನ್ನು ಮೇಘರಾಜರವರು ತಗೊಂಡಿದ್ದಾರೆ. ನಾನು ಹೆಸರಿಗಷ್ಟೇ, ಇವರೆಲ್ಲ ಮಾಡಿಕೊಂಡಿದ್ದಾರೆ ಎಲ್ಲರವರು, ನಮ್ಮದೇನು ಯಾವುದರಲ್ಲಿ ಇಲ್ಲ. ನಮ್ಗೆ ಕಾಣ್ತದೆ ಇದನ್ನು ಕಂಪ್ಲೀಟ್ ಡಬ್ಬಿಂಗ್ ಎಲ್ಲ ಕೆಲಸ ಮುಗಿಸಿ ಆಗಸ್ಟ್ ತಿಂಗಳಲ್ಲಿ ಭರ್ಜರಿಯಾಗಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡ್ತಾರೋ ಅವರಿಗೆ ಬಿಟ್ಟದ್ದು ಅದೆಲ್ಲ, ನಾವೇನು ಕೈ ಹಾಕ್ಲಿಕ್ಕೆ ಬರೋದಿಲ್ಲ. ಅದನ್ನು ಕರಾವಳಿಯ ನೈಜತೆಯನ್ನು ಉಳಿಸ್ಕೊಂಡು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಹತ್ತಿರವಾಗಂತೆ ವಾರಧಿರಾಜ ವಾಲಗಮಂಡಲಿ ಹಾಸ್ಯಮಯ ಸಿನಿಮಾ ಚಿತ್ರೀಕರಣಗೊಂಡಿದ್ದು ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಚಿತ್ರದ ಮೇಲೆ ಈಗಾಗಲೇ ಸಿನಿ ಪ್ರೇಮಿಗಳಲ್ಲಿ ಉತ್ತಮ ನಿರೀಕ್ಷೆ ನಿರ್ಮಾಣವಾಗಿದ್ದು ಬಿಡುಗಡೆಯ ನಂತರ ಉತ್ತಮ ಪ್ರತಿಕ್ರಿಯೆ ಸಿಗುವ ವಿಶ್ವಾಸ ಇಡೀ ನಮ್ಮ ಚಿತ್ರತಂಡಕ್ಕೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.